ನೋಡಿ ಈಗ ಹಿಡಿಯುದು. ನಿನ್ನೆ 2 ಸಿಕ್ಕಿತು ಇದಷ್ಟೇ. ಇನ್ನೊಂದು 2-3 ದಿವಸ ಹೋಗಿದ್ಯಾ? ಬ್ಯಾಕ್ ನೋಡಿ ಈಗ ಕುದಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೇಗಿದ್ರೆ ಎಲ್ಲರೂ? ಈವ್ನಿಂಗ್ ಟೈಮ್ ಆಗಿರೋದು ಅರೌಂಡ್ 7:45. ನಾವು ಹೊರಟಿದ್ದೇವೆ ಈಗ. ನೋಡಿ ಅಮ್ಮ ಕತ್ತಿಯೆಲ್ಲ ಇಟ್ಕೊಂಡು ಹೊರಟಿದ್ದಾರೆ, ಅಂಕಲ್ ಟಾರ್ಚ್ ಎಲ್ಲ ಇಟ್ಕೊಂಡು ಹೊರಟಿದ್ದಾರೆ. ಸ್ವಲ್ಪ ಮಳೆ ಬರ್ತಾ ಉಂಟು, ನಿಮ್ಗೆ ಗೊತ್ತಾಗಿರ್ಬೋದು ಎಲ್ಲಿಗೆ ಅಂತ. ಎಲ್ಲಿಗೆ? ಹಿಡಿಲಿಕ್ಕೆ. ಎಸ್, ಮಳೆ ಬಂದದ್ದಷ್ಟೇ. ತೋಟದಲ್ಲಿ ಸ್ವಲ್ಪ ನೀರು ಹರಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇದೇ ಟೈಮ್ ಇಸ್ ದ ಬೆಸ್ಟ್ ಟೈಮ್ ಏಡಿ ಹಿಡಿಲಿಕ್ಕೆ. ಸೊ ಬನ್ನಿ ಹೋಗುವ. ನಿನ್ನೆ ಅಂಕಲ್ಗೆಲ್ಲ ಏಡಿ ತುಂಬ ಸಿಕ್ಕಿದೆ ಅಂತೆ. ಎಷ್ಟು ಸಿಕ್ಕಿದೆ ನಿನ್ನೆ? 50. ನಿನ್ನೆ 50 ಸಿಕ್ಕಿದಾ? ಇನ್ನೊಂದು 50 ಜಾಸ್ತಿ ಸಿಕ್ಕಿದೆ. ಅದು ಬನ್ನಿ ಅಂಕಲ್, ಇಲ್ಲಿ ಬನ್ನಿ. ನೋಡಿ, ಇವರು ಏಡಿ ಹಿಡಿಯುವ ಎಕ್ಸ್ಪರ್ಟ್ ಆಯ್ತಾ. ಸೊ ಇವತ್ತು ರೆಡಿ ಆಗಿದ್ದೇವೆ, ಬಕೆಟ್, ಟಾರ್ಚ್, ಕತ್ತಿ ಇಟ್ಕೊಂಡು. ನಾನಂತೂ ಕ್ಯಾಮರಾಮ್ಯಾನ್. ಸೊ ಲೆಟ್ಸ್ ಗೋ. ಎಷ್ಟು ಸಿಗ್ತದೆ ನೋಡುವ. ಕಮಾನ್. ಸೊ ಹೋಗುವ. ಅಂಕಲೇ ದೂರ ಹೋಗ್ತಿದ್ದಾರೆ, ದೊಡ್ಡ ಟಾರ್ಚ್ ಇಟ್ಕೊಂಡು. ನಮ್ದೆಲ್ಲ ಮೊಬೈಲ್ ಲೈಟ್ ಆಯ್ತಾ. ಸೊ ಲೆಟ್ಸ್ ಗೋ. ಮೆಲ್ಲ ಹೋಗ್ಬೇಕು. ದಾರಿ ಸ್ವಲ್ಪ ಎಂತ ಹೇಳ್ತಾರೆ, ಲೆವೆಲ್ ಇಲ್ಲ. ತೋಟದಿಂದ ಹೋಗೋದಲ್ಲ, ಇದು ತೋಟದ ದಾರಿ. ಸೊ ಹೋಗುವ. ಸೊ ದಾರಿ ಹೀಗಿದೆ. ನಾನು ಫ್ಲ್ಯಾಶ್ ಲೈಟ್ ಹಾಕ್ಕೊಂಡು ಮೊಬೈಲಲ್ಲಿ ಇನ್ನೊಂದು ಲೈಟ್ ಇಟ್ಕೊಂಡು ಬರ್ತಾ ಇದ್ದೀನಿ ಇಲ್ಲಿ ನೋಡಿ. ಸೊ ಮೆಲ್ಲ ತುಮಕರು ಸ್ಪಿಟ್ಟು ಅಂಟಿಗೆ ಲೈಟ್ಗಳು. ಸೊ ನೋಡಿ, ಇದರಲ್ಲೆಲ್ಲ ಸಿಗ್ತದೆ ಆ್ಯಕ್ಚುಲಿ. ಎಷ್ಟು ಕ್ಲಾರಿಟಿ ಉಂಟು ನಂಗೆ ಗೊತ್ತಾಗ್ತಿಲ್ಲ. ಇಲ್ಲಿ ಕೂಡ ತೋಡೆ ಆ್ಯಕ್ಚುಲಿ. ನೋಡಿ, ಇದು ತೋಡು. ಸೊ ಎಲ್ಲಿ ಸಿಗ್ತದೆ ನೋಡುವ. ನಮ್ಮ ಅದೃಷ್ಟ ಒಳ್ಳೆದಿದ್ರೆ ಸಿಗ್ಬೋದು. ನೋಡಿ, ನನ್ನ ಕಸಿನ್ಸ್ ಇದ್ದಾರೆ, ಅಂಕಲ್ ಇದ್ದಾರೆ, ಅಮ್ಮ ಇದ್ದಾರೆ. ಹೋಗುವ. ನೋಡಿ, ಈ ರೀತಿ ಇದೆ. ಎಂತ ಸಿಕ್ಕಿತಾ? ಕೊಡಿ ನೋಡಿ, ನಾವು ರೀಚ್ ಆದ್ವಿ. ಅಂಕಲ್ ಓಡ್ಲಿ. ದೊಡ್ಡದು ಸಿಕ್ಕಿತು. ದೊಡ್ಡದು ಅಂದ್ರೆ ತೋರಿಸಿ ಅಮ್ಮ. ದೊಡ್ಡದು ಸಿಕ್ಕಿತು. ಮೈ ಗಾಡ್, ಅಷ್ಟು ದೊಡ್ಡ ಏಡಿ. ಸೂಪರ್ ಆಯ್ತಾ. ನೋಡಿ, ಎಷ್ಟು ದೊಡ್ಡ ಏಡಿ ಸಿಕ್ಕಿತ್ತು. ಅದಕ್ಕೆ ತಾಗಿ ಸ್ವಲ್ಪ ಪರವಾಗಿಲ್ಲ, ಇನ್ನೊಂದು ಸಿಕ್ಕಿತ್ತು. ಬೋನಿ ಆಯ್ತಾಯ್ತಾ. ಬೋನಿ ಆದದ್ರಿಂದ ಈಗ ನೋಡುವ. ಇಲ್ಲಿ ವಯರ್ ಉಂಟು, ನೋಡಿ ನಡ್ಕೊಂಡು ಹೋಗುವ. ನೋಡಿ, ಅಂಕಲಲ್ಲಿ ಹೋಗ್ತಾ ಇದ್ದಾರೆ. ಅವರ ಹಿಂದೆ ಮೆಲ್ಲ ಹೋಗುದು ಅಷ್ಟೇ. ಪ್ರೆಸ್ಟನ್, ಹೌ ಇಸ್ ದ ಜೋಶ್? ಯಾರು ಮಾತಾಡ್ತಿಲ್ಲ ಆಯ್ತಾ. ನಮ್ಮ ಏಡಿ ಡಿಸ್ಕೋ ಮಾಡ್ತಾ ಉಂಟು ಇಲ್ಲಿ. ನೋಡಿ, ನೋಡ್ಲಿಕ್ಕೆ ಜನ ಬಂದಿದ್ದಾರೆ. ಏಡಿ ನೋಡ್ಲಿಕ್ಕೆ ಜನ ಬಂದಿದ್ದಾರೆ. ತಕೊಂಡು ಬಂದ್ರು ಅಂಕಲ್, ಇನ್ನೊಂದು ತಕೊಂಡು ಬಂದ್ರು. ನೋಡಿ ಕಾಣ್ತಾ ಉಂಟಾ? ನೋಡಿ. ಓ ಹಾಕಿ. ವಾವ್, ನಂಗೆ ಸಾಕು. ದೊಡ್ಡದುಂಟಲ್ಲ ಈ ಸಲ. ಲಾಸ್ಟ್ ಟೈಮ್ ನಾವು ಹಿಡಿಯುವಾಗ ಚಿಕ್ಕ ಸಿಕ್ಕಿದ್ದು, ಈಗ ದೊಡ್ಡದುಂಟು. ದೊಡ್ಡದುಂಟು ಸೈಜ್. 3 ಆಯ್ತಲ್ಲ ಅಮ್ಮ? 2. ಆ ಚಿಕ್ಕದಿರ್ಲಿಲ್ವಾ? ಹೋಗು. ಒಂದು ಮಳೆಗೆ ನೋಡಿ ನೀರಾಗಿದೆ ತೋಡಲ್ಲಿ. ಅದು ಕಲ್ಲಿನ ಕಲರ್ ಮತ್ತೆ ಏಡಿ ಕಲರ್ ಸೇಮ್ ಉಂಟು, ಗೊತ್ತಾಯ್ತಾ? ನೀನು ಕೊಲ್ಲಿ, ಅದು ಎಲೆ, ಡ್ರೈ ಲೀವ್ಸ್ ಮತ್ತೆ ಆ ಕಲ್ಲು ಏಡಿ ಎಲ್ಲ ಕಲರ್ ಸೇಮ್ ಆಗಿ ಉಂಟಲ್ಲ, ಒಂದೇ ಥರ ಕಾಣ್ತದೆ. ಅದಕ್ಕೆ ಕೊಕೊನೆಟ್ ಕೂಡ ಬಿದ್ದಿದೆ, ಅದು ಕೂಡ ಸೇಮ್ ಕಲರ್, ಕೊಕೊನೆಟ್ ಶೆಲ್ ಕೂಡ. ನೋಡಿ ಅಲ್ಲಿ ಏಡಿ ಯಾರದು ಕ್ಲೀನ್ ಮಾಡಿ ಬಿಸಾಡಿದ್ದ? ಅಲ್ಲಿ ನಿನ್ನೆ ಹಿಡ್ದದ್ದು ನೋಡಿ, ಅಲ್ಲಿ ಕ್ಲೀನ್ ಮಾಡಿ ಬಿಸಾಡಿದ. ನಿನ್ನೆದು ನೋಡಿ ತುಂಬ ಉಂಟಲ್ಲ. ಓ ಅಲ್ಲಿ ತನಕ ಉಂಟು. ಓಹೋ, ಇನ್ನೊಂದು ಸಿಕ್ಕಿತ್ತು ಅಲ್ಲಿ ನೋಡಿ. ಹೋಯ್ತಾ?
ಕಲ್ಲಿನ ಅಡಿಯಲ್ಲಿ ಇತ್ತು ಶ್ಯಾ. ದೊಡ್ಡದಿತ್ತು ಹಾಂ ದೊಡ್ಡದಿತ್ತು ಕಲ್ಲಿನ ಇಲ್ಲ ಉಂಟಾ? ಎಸ್, ನೋಡಿ ಹಿಡಿದ್ರು ನೋಡಿ 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 ಇಲ್ಲಿ ಸಿಕ್ಕಿತ್ತು. ಎಸ್ ಅಂಕಲ್ ಅದಕ್ಕೆ ಹಾಕಿದ್ದು ನೋಡಿ, ತೆಗೆದು ಬಕೆಟಿಗೆ ಹಾಕೋದು. ಈಗ ನನ್ನ ತಮ್ಮ ಹೊರಟ. ನೋಡಿ ಇನ್ನೆರಡು ಸಿಕ್ಕಿತು. ಮರಿ ನೋಡಿ ಎಷ್ಟು, ಅಯ್ಯೋ ಯಾವುದೋ ಒಂದು ತಾಯಿ ಎಲ್ಲ ಹೊರಗಾಗ್ತಾ ಉಂಟು. ಹೋಗುವ. ಸ್ವಲ್ಪ ಇನ್ನೆರಡು ದಿವಸ ನೀರು ಬರಬೇಕು, ಮಳೆ ಬರಬೇಕು, ಒಳ್ಳೆ ಮರ ಬರಬೇಕು, ಅವಾಗ ಇರ್ತದೆ. ನೋಡಿ ಅವರಿದ್ದಾರೆ, ಅಲ್ಲಿದ್ದಾರೆ. ಹಿಂದೆ ಹೋಗಬೇಕು. ಅಲ್ಲಿ ನಿನ್ನೆ 2 ಸಿಕ್ಕಿತ್ತಂತೆ. ಜಾಸ್ತಿ ಅರಿವೆ ಹೋಗ ಎಲ್ಲೆಲ್ಲ ಉಂಟು ಒಳಗೆ ಉಂಟು. ನೋಡಿ ಇಷ್ಟು ಸಿಕ್ಕಿತು. ಅದು ಚಿಕ್ಕ ಚಿಕ್ಕ ಮರಿ ನೋಡಿ ತುಂಬ ಉಂಟು. ಇದೆಲ್ಲ ಮರಿ ಅದರದ್ದು. ಇದು ದೊಡ್ಡದೊಂದು 5 ಉಂಟಾ ಅಂತ ನೋಡಿ. ಎಸ್, ಹೋಗುವ ನೆಕ್ಸ್ಟ್ ಹೋಗುವ. ಇಲ್ಲೊಂದು ಸಿಕ್ಕಿತು ನೋಡಿ ಹಿಡಿದ್ರು ಅಂಕಲ್. ನೋಡಿ ಸಿಕ್ಕಿತ್ತು ಒಂದು ದೊಡ್ಡದು ಸಿಕ್ಕಿತ್ತು. ಎಸ್, ಬಕೆಟಿಗೆ ಹಾಕಿ. ಎಸ್, ಸಿಕ್ಕಿದಲ್ಲ, ಸಿಕ್ಕಿದ್ದು. ಹೋಗುವ ಅಂಕಲ್ ಹೋದ್ರು. ಒಂದು ದಾರಿಯಲ್ಲಿ ಆಯಿತು. ಈಗ ಸೆಕೆಂಡ್ ವೇ ಉಂಟಾ ಸವಿತಾ ಆಂಟಿ? ಹುಡುಕ್ತಾ ಇದ್ದೇವೆ ಬನ್ನಿ ಹೋಗುವ. ಗುಂಡಿ ಈ ದಾರಿಯಲ್ಲಿ ಸಿಕ್ಕಿತು. ಇನ್ನೊಂದು ಸಿಕ್ಕಿತು. ನಾನು ಹಿಂದೆ ಇದ್ದೆ ಸ್ವಲ್ಪ. ನಾನು ಇವರೊಟ್ಟಿಗೆ ನೋಡ್ತೀನಿ, ಆಗ ಸಿಗ್ತದೆ ನೋಡುವ. ಎಸ್, ನನ್ನ ಚಿಕ್ಕ ತಮ್ಮ ನನಗೆ ಗೈಡ್ ಮಾಡ್ತಿದ್ದಾನೆ ಇವತ್ತು. ಇಲ್ಲಿ ಕಾಲಿಡು, ಅಲ್ಲಿ ಕಾಲಿಡು, ಹಾಗೆ ಬಾ, ಹೀಗೆ ಬಾ ಅಂತ ಅಲ್ವಾ ಪಿಟ್ಟು? ನೋಡಿ ಅವನು ಬಕೆಟ್ ಇಟ್ಕೊಂಡು ಹೋಗ್ತಾ ಇದ್ದಾನೆ. ಇನ್ನೊಂದು ಲೊಕೇಶನ್ ಹೋಗ್ತಾ ಇದ್ದೇವೆ. ಅಲ್ಲಿ ನೀರು ಇದೆ, ನೋಡ್ಬೇಕು ಮೊದಲು. ವಿ ಆರ್ ಬ್ಯಾಕ್. ಒಂದೆರಡು ದಿವಸ ಆಯ್ತಲ್ಲ ಮಳೆ ಕಡಿಮೆ. ಇಲ್ಲದ್ರೆ ಜಾಸ್ತಿ ಮಳೆ ಬಂದರೆ ಜಾಸ್ತಿ ಬರ್ತದೆ ಹೊರಗಡೆ. ಇವಾಗ ಸ್ವಲ್ಪ ಬಂದಿದೆ ಅಷ್ಟೇ. ಇನ್ನೊಂದು 2-3 ದಿವಸ ನಂತರ ಬರ್ತದೆ ಜಾಸ್ತಿ. ನಿನ್ನೆ ಆಕ್ಚುಲಿ ಸಿಕ್ಕಿದೆ ಅಲ್ಲ, ಫಸ್ಟ್ ಮಳೆಗೆ ಅವರಿಗೆ ನಮಗೆ ತುಂಬ ಸಿಕ್ಕಿದೆ. ಸಾಧಾರಣ ಒಂದು 20-25 ತನಕ ಸಿಕ್ಕಿದೆ. ನಾವು ಮಧ್ಯಾಹ್ನ ಇವತ್ತು ಪದಾರ್ಥ ಮಾಡಿ ಸುಕ್ಕ ಎಲ್ಲ ಮಾಡಿದ್ದೇವೆ. ಅದನ್ನ ಇಟ್ಟಿದ್ದಾರೆ, ಈಗ ಅದನ್ನು ತಿನ್ನುದು. ಈಗ ಇವರಿಗೆ ಇಟ್ಟಿದ್ದೇವೆ, ಒಂದು ನಂಗೆ ಇಟ್ಟಿದ್ದಾರೆ, ಪಾಟ್ ಇಟ್ಟಿದ್ದೇವೆ. ಅದನ್ನೀಗ ತಿನ್ನುದು. ಮತ್ತೆ ಈಗ ಸದ್ಯಕ್ಕೆ ಒಂದು 10-12 ಸಿಕ್ಕಿತಾ ಅಂತ. ಆ್ಯಕ್ಚುಲಿ ಅದರ ಮರಿ ತುಂಬ ಸಿಕ್ಕಿದೆ ಇವತ್ತಾಯಿತು. ಏಡಿದ್ದು ಮರಿ ವೇಸ್ಟ್. ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಇದ್ದದನ್ನು ಪದಾರ್ಥ ಮಾಡ್ಬೋದು. ಸೊ ಹೋಗುವ, ಒಂದೊಳ್ಳೆ ಏಡಿ ಸುಕ್ಕ ಮಾಡುವ. ಅಮ್ಮ ರೆಸಿಪಿ ಹೇಳ್ತಾರೆ. ಸೊ ನಮ್ಮ ಏಡಿ ಹಿಡಿಯುವ ಸಾಹಸ ಹೇಗಿತ್ತು, ನೀವು ಕೂಡ ಲೈಫಲ್ಲಿ ಈ ರೀತಿ ಏಡಿ ಇಟ್ಟಿದ್ದೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ಸೊ ಲೆಟ್ಸ್ ಗೋ ಟು ದ ಕಿಚನ್ ಆ್ಯಂಡ್ ಮೇಕ್ ಸುಕ್ಕ, ಕ್ರ್ಯಾಬ್ ಸುಕ್ಕ, ದೇಸಿ ಮ್ಯಾಂಗ್ಳೂರಿಯನ್ ಕ್ರ್ಯಾಬ್ ಸುಕ್ಕ. ಬನ್ನಿ ಹೋಗುವ. ಸಬ್ಲೆ ನಾನೇ ನೋಡಿ ಹಿಡಿಲಿಕ್ಕೆ ಒಂದು ರ್ಯಾಕ್ ಉಂಟು. ಓ ಹಾಗೆ ಹಿಡಿಯುವುದಲ್ಲ, ನೋಡಿ ಹೀಗೆ ಹಿಡಿಯುವುದು. ಇದು ಕಣ್ಣು. ಬನ್ನಿ ಫೋಟೋ ತೆಗಿವ. ಇದರ ಕಣ್ಣು ಇದು ನೋಡಿ ಹೇಗುಂಟು ನೋಡಿ. ಹಾಡಿ ಮಾಮೆ ಪ್ಲೀಸ್. ಎಂದರೆ ದಂಗೆ ಯದ ಮುಂದರ್ಜಿ ಹಂಗ ಸಪ್ತ ಹಂಗದರ್ಜಿ ಮಗುಪ್ಪ ಅದಿತ್ತೆ
तूक सोट्टे कशी काय जाऊ ना भयंकर ನಂಗೆ ಕಚ್ಚಿತು एक फोट्याक मेलचे भयंकर जोर अनेक गाड तसे जर फोटो काढता ये करता रे असे करता अले अले त्याचे डांगे गेला आला आता की बे आत्ताचे दंगे गेली ती ಸೊ ಬನ್ನಿ ಮನೆಗೆ ತಲುಪಿ ಆಯ್ತಾಯ್ತಾ ಈಗ ಹೋಗಿ ಏಡಿಯನ್ನು ಕ್ಲೀನ್ ಮಾಡಿ ಮತ್ತೆ ಕ್ವಿಕ್ ಅಂತ ಇದ್ರೆ ಒಂದು ರೆಸಿಪಿ ಮಾಡುವ. ಅಮ್ಮ ಆಲ್ರೆಡಿ ಕ್ಲೀನಿಂಗ್ಗೆ ಕೂತಿದ್ದಾರೆ, ನಾನು ನೋಡಿ ಇದನ್ನು ಹೇಗೆ ಹಿಡಿಯೋದು ಅಂತ ಕಲಿತಾ ಇದ್ದೆ. ಬನ್ನಿ ಹೋಗುವ. ಇಲ್ಲಿ ಕ್ಲೀನಿಂಗ್ ಸ್ಟಾರ್ಟ್ ಆಗಿದೆ. ಪ್ರೊಸೀಜರ್ ಅಂಕಲ್ ಇದು ಇಟ್ಕೊಳ್ಳಿ. ಕ್ಲೀನ್ ಮಾಡ್ತಾ ಇದ್ದಾರೆ. ಒಳ್ಳೆದುಂಟಾ? ಮಾಂಸ ಉಂಟು ಒಳಗಡೆ ನೋಡಿ. ಹಾಂ ಒಳ್ಳೆದುಂಟು. ನೈಸ್. ಒಂದು ಪಾತ್ರೆ ಬೇಕಾ? ಪಾತ್ರೆಯಾ? ಇದು ನೋಡಿ, ಇಲ್ಲಿ ನೋಡಿ ಮರಿ ನೋಡಿ ಅದೆಷ್ಟು ಬಕೆಟ್ಗೆ ಹಾಕಿದ ಮೇಲೆ ಮರಿ ಬಿಟ್ಟಲ್ಲ ಅಂತ ನೋಡಿ. ಅಂಕನೇ ಇದನ್ನ ಆಕ್ಚುಲಿ ಎಂತ ಮಾಡ್ತಾರೆ ಅಂದ್ರೆ ಅಂಕಲ್ ಅದೇ ಇದನ್ನು ಹೋಗಿ ಈಗ ಪುನಃ ಅದನ್ನು ತೋಡಿಗೆ ಬಿಡ್ತಾರೆ ಅಲ್ಲ, ಅದೇ ಜಾಗ ಎಲ್ಲಿ ಸಿಕ್ಕಿದ್ ನೋಡಿ ಅದೇ ಜಾಗದಲ್ಲಿ ಅವ್ರು ಬಿಡ್ತಾರೆ. ಅದು ಬರುವ ವರ್ಷಕ್ಕೆ ಆಗ್ತದೆ. ಚಿಕ್ಕದಲ್ಲ ಮರಿ. ಇದು ಮರಿ. ಪಾತ್ರೆ ಬಿಟ್ಟು ವಾಸ್ ಎಕ್ಸ್ಪೀರಿಯನ್ಸ್? ನೈಸ್, ಎಂಜಾಯ್ಡ್. ಹಾಂ, ಇವನೇ ನೋಡಿ ನನ್ನ ಚಿಕ್ಕ ತಮ್ಮ. ಇವತ್ತು ಒಬ್ಬ ಕ್ಯಾಮರಾಮ್ಯಾನ್ ಇವನ್ ಲೈಟೆಲ್ಲ ಇಟ್ಕೊಂಡಿದ್ದ ಅಲ್ವಾ. ನನಗೆ ಅಂದರೆ ನಡಿಬೋದು, ನನಗೆ ದಾರಿ ಗೊತ್ತಿಲ್ಲ ಅಲ್ಲ, ವಾಪಸ್ ಬರುವಾಗ ಕಷ್ಟ ಆಗ್ತಿದೆ, ಅದಕ್ಕೆ ಇವನಲ್ಲಿ ಕೊಟ್ಟಿದ್ದೆ ಲೈಟ್. ಇನ್ನೊಬ್ಬ ವೀಡಿಯೋ ಮಾಡ್ತಿದ್ದ. ಸೊ ನೀನು ಫಸ್ಟ್ ಟೈಮ್ ಹೋಗುದಾ? ಇಲ್ಲ, ಹೋಗಿದ್ಯಾ? ಹಾಗೆ. ನಿನ್ನೆ ಹೇಗಿತ್ತು ಏಡಿ? ಟೇಸ್ಟ್ ಇತ್ತಾ? ಓಕೆ, ನಿನ್ನೆ ತಿಂದಿದ್ದಾನೆ, ನಾನು ಇವತ್ತು ತಿಂತೇನೆ. ಸೊ ಕುಕಿಂಗ್ ಮಾಡುವ ಅಲ್ಲ? ಕಟಿಂಗ್ ಆಲ್ಮೋಸ್ಟ್ ಆಯಿತು, ಕ್ಲೀನ್ ಮಾಡಿ ಕುಕ್ ಮಾಡುವ ಬನ್ನಿ. ನೋಡಿ ಕ್ಲೀನ್ ಮಾಡಿ ಆಗಿದೆ, ನೋಡಿ ಕಾಣ್ತಾ ಉಂಟಾ? ನೋಡಿ ಕ್ಲೀನ್ ಮಾಡಿ ಆಗಿದೆ ನೋಡಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು, ಅರಶಿನ ಹುಡಿ ಮತ್ತು ಸ್ವಲ್ಪ ವಿನೆಗರನ್ನು ಹಾಕಿ ಕುಕ್ ಮಾಡಿ ಇಡುವ, ಮತ್ತೆ ಇದರ ಸುಕ್ಕ ಮಾಡುವ, ಆಯಿತಾ? ಸೊ ಬನ್ನಿ. ಇದಕ್ಕೀಗ ಸ್ವಲ್ಪ ಅರಶಿನ ಹಾಕ್ತಿದ್ದೇನೆ, ಸ್ವಲ್ಪ ಶಿರ್ಕ, ಇದು ಡೈಲ್ಯೂಟೆಡ್ ಆಯಿತಾ, ಡೈಲ್ಯೂಟೆಡ್ ಶಿರ್ಕ, ಮತ್ತು ಉಪ್ಪನ್ನು ಹಾಕ್ಕೊಳ್ಬೇಕು. ಉಪ್ಪು, ಎಸ್. ಇದನ್ನೀಗ ಬಾಯ್ಲ್ ಮಾಡಲಿಕ್ಕೆ ಇಡುವ. ಇದನ್ನೀಗ ಒಂದು ಒಳ್ಳೆ ಕುದಿ ಬರುವ ತನಕ ಇಡುವ, ಮತ್ತು ನೆಕ್ಸ್ಟ್ ಪ್ರೊಸೀಜರ್ ಮಾಡುವ. ನೋಡಿ ಈಗ ಕುದಿ ಬಂತು. ಈಗ ಫ್ಲೇಮನ್ನು ಆಫ್ ಮಾಡಿ ಇಡುವ. ಇದು ಮಸಾಲೆ ಎಲ್ಲ ರೆಡಿ ಮಾಡುವ ನಾವೀಗ. ನೋಡಿ ಇಷ್ಟು ಕುಕ್ ಆದರೆ ಸಾಕು. ನೋಡಿ ಇದು ಕುಕ್ಕಾಗಿ ರೆಡಿ ಆಗಿದೆ. ಇದಕ್ಕೀಗ ಮಸಾಲವನ್ನು ರೆಡಿ ಮಾಡುವ. ಈಗ ನಾವು ಏಡಿ ಸುಕ್ಕವನ್ನು ಮಾಡುವ. ಬೇಕಾಗುವ ಸಾಮಗ್ರಿಗಳು 15 ಮೆಣಸು, ಉದ್ದ ಮೆಣಸು, ಮತ್ತು ಬೆಳ್ಳುಳ್ಳಿ ಒಂದು 15 ಉಂಟು ಸಣ್ಣದು, ತೆಕ್ಕೆ ಮತ್ತು ಲವಂಗ, ಮೆತ್ತೆ, ಕೊತ್ತಂಬರಿ, ಸಾಸಿವೆ, ಜೀರಿಗೆ, ಅರಶಿನ, ಕರಿಮೆಣಸು, ಹುಳಿ. ಹುಳಿ ನೋಡಿ ಸ್ವಲ್ಪ ಅಲ್ಲ, ಹುಳಿ ಸ್ವಲ್ಪ ಹುಳಿ. ಇದು 1/4 ಚಮಚ. ಇದೆಷ್ಟುಂಟು? 1 ಚಮಚ ಉಂಟಾ? ಅದು 1.5 ಟೀ ಸ್ಪೂನ್. ಕೊತ್ತಂಬರಿ 1.5 ಟೀ ಸ್ಪೂನ್. 1 ಟೀ ಸ್ಪೂನ್. ಜೀರಿಗೆ 1 ಟೀ ಸ್ಪೂನ್. ಅರಶಿನ ಅರ್ಧ. ಸ್ವಲ್ಪ ಒಂದು 10-15 ಕಾಳು ಕರಿಮೆಣಸು. ಈಗ ಒಂದು ಈರುಳ್ಳಿ ಇಟ್ಕೊಂಡಿದ್ದೇವೆ ದೊಡ್ಡದು, 1 ಅಥವಾ 2 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಕರಿಬೇವು, ಜೊತೆಗೆ ಈ 1 ಕಪ್ಪಷ್ಟು ತೆಂಗಿನಕಾಯಿ ತುರಿಯನ್ನು ಇಟ್ಕೊಂಡಿದ್ದೇವೆ. ಇದಕ್ಕೆ ನಾವು ಯಾವುದೇ ಎಣ್ಣೆ ಈಗ ಬಳಸಿಲ್ಲ, ಡ್ರೈ ಫ್ರೈ ಮಾಡಬೇಕಾಯ್ತಾ. ಮೀಡಿಯಂ ಫ್ಲೇಮಲ್ಲಿಟ್ಟು ಡ್ರೈ ಫ್ರೈ ಮಾಡಬೇಕು. ಕೊತ್ತಂಬರಿ, ಸಾಸಿವೆ, ಜೀರಿಗೆಯನ್ನು ಕೂಡ ಹಾಕ್ಕೊಳ್ಬೇಕು. ಅದ್ರ ಜೊತೆಗೆ ಮೆಂತೆ ಸೀಡ್ಸ್ ಅಂತ ಕೊಂಡಿದ್ದೇವೆ ನೋಡಿ, ಅದನ್ನು ಕೂಡ ಹಾಕಿ ಮೊದಲಿಗೆ ಇದನ್ನು ಡ್ರೈ ಫ್ರೈ ಮಾಡುವ. ಇದು ಜಾಸ್ತಿ ಉರಿಬಾರ್ದು,
ಜಾಸ್ತಿ ಹುರಿದ್ರೆ ಅದ್ರ ಬಣ್ಣ ಬದಲಾಗಿ ಮತ್ತೆ ಕಹಿ ಆಗಿಬಿಡುತ್ತೆ. ಸ್ವಲ್ಪ ಇದನ್ನು ನೋಡಿ ಡ್ರೈ ಫ್ರೈ ಮಾಡಿದರೆ ಆಯಿತು, ಸ್ಲೋ ಫ್ಲೇಮಲ್ಲಿ ನೋಡಿ ಇಷ್ಟೇ ಆಯಿತು. ನೋಡಿ ಸ್ವಲ್ಪ ಹುರಿದ್ರೆ ಸಾಕು, ಅದು ರೆಡಿ ಆಗಿಬಿಡುತ್ತೆ. ಅದನ್ನೀಗ ಒಂದು ಪ್ಲೇಟಲ್ಲಿ ಹಾಕಿಡುವ. ಈಗ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಏನು ಇಟ್ಕೊಂಡಿದ್ದೇವೆ ಅದು, ಇದನ್ನು ಹುರಿಯುವ. ಇದನ್ನೀಗ ತೆಗೆಯುವ. ನೆಕ್ಸ್ಟ್ ನಾವು ಮೆಣಸನ್ನು ಸ್ವಲ್ಪ ಹುರಿಬೇಕು. ಇದರದ್ದು ಕೂಡ ಅಷ್ಟೇ, ಸ್ವಲ್ಪ ಬಣ್ಣ ಬದಲಾದರೆ ಆಯಿತು. ಅದು ನೋಡಿ ಇದು ರೆಡಿ ಆಗಿದೆ. ಇದನ್ನೀಗ ತೆಗೆಯುವ. ಈ ಪ್ಲೇಟಿಗೆ ನಾವೀಗ ಅರಶಿನ ಹುಡಿ ಮತ್ತು ಇದು ಅದೇ ಉರಿಲಿಕ್ಕಿಲ್ಲ, ಅರಶಿನ ಹುಡಿ ಇದೇ ಪ್ಲೇಟಿಗೆ ಹಾಕಿಟ್ಟಿದ್ದೇವೆ. ಇದು ಡೈರೆಕ್ಟ್ ಏನು ಗ್ರೈಂಡ್ ಮಾಡೋದಲ್ಲ, ಅದಕ್ಕೋಸ್ಕರ. ಈಗ ನೆಕ್ಸ್ಟ್ ತೆಂಗಿನಕಾಯಿ ತುರಿಯನ್ನು ಇಟ್ಕೊಂಡಿದ್ದೇವೆ, ಒಂದು ಬೌಲಷ್ಟು. ಇದನ್ನೀಗ ಸ್ವಲ್ಪ ಹುರಿಬೇಕು. ಇದಾಯಿತು ಹುರಿದು. ಈಗ ಮಸಾಲೆ ಇಟ್ಕೊಂಡಿದ್ದೇವೆ ನೋಡಿ, ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕಿ ತರಿಯಾಗಿ ರುಬ್ಕೋಬೇಕು. ಹುಳಿಯನ್ನು ನೋಡಿ ಇದಕ್ಕೆ ಹಾಕಿದ್ದೇವೆ, ಇಷ್ಟನ್ನೀಗ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಳೋಣ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೇವೆ ಎಲ್ಲ ಮಸಾಲ. ತೆಂಗಿನಕಾಯಿ ತುರಿಯನ್ನು ಒಂದು ಹಾಕೋದು ಬೇಡ, ಉಳಿದೆಲ್ಲ ಮಸಾಲ ಮಿಕ್ಸಿ ಜಾರಿಗೆ ಹಾಕಿದ್ದೇವೆ. ಇದಕ್ಕೆ ಯಾವುದೇ ನೀರನ್ನು ಬಳಸದೆ ಇದನ್ನೀಗ ಗ್ರೈಂಡ್ ಮಾಡೋಣ. ನೋಡಿ ಮಸಾಲ ರುಬ್ಬಿ ರೆಡಿ ಆಗಿದೆ ತರಿಯಾಗಿ. ಇದಕ್ಕೀಗ ನಾವು ಒಂದು 2 ಚಮಚದಷ್ಟು ತೆಂಗಿನಕಾಯಿ ಇಷ್ಟು ಉಂಟಲ್ಲ, ಅದರಲ್ಲಿ ಸ್ವಲ್ಪ ತೆಂಗಿನಕಾಯಿ ಹಾಕಿ ಒಂದು 5-10 ಸೆಕೆಂಡ್ ಒಂದ್ಸಲ ಮಿಕ್ಸಿ ರನ್ ಮಾಡಿದರೆ ಆಯಿತು. ಇಷ್ಟೇ ನೋಡಿ, ಇಷ್ಟು ತೆಂಗಿನಕಾಯನ್ನು ಹಾಗೆ ಇಡ್ತಾ ಇದ್ದೇವೆ. ಇದೀಗ ಒಂದು ಬಾಣಲೆಗೆ ಸ್ವಲ್ಪ ತೆಂಗಿನೆಣ್ಣೆಯನ್ನು ಹಾಕ್ಕೊಳ್ಳೋಣ. ಈಗ ಎಣ್ಣೆ ಬಿಸಿಯಾಗಿದೆ. ಇದಕ್ಕೀಗ ನಾವು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ತಿದ್ದೇವೆ, ಕರಿ ಲೀವ್ಸ್. ಇದನ್ನೀಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸಣ್ಣದಾಗಿ ಕಟ್ ಮಾಡಿ ಇರ್ತಕ್ಕಂಥ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು. ಈಗ ನೀವಿಲ್ಲಿ ನೋಡ್ಬೋದು ಈರುಳ್ಳಿ ಫ್ರೈ ಆಗಿದೆ. ಇದಕ್ಕೆ ನಾವು ಗ್ರೈಂಡ್ ಮಾಡಿ ಇರ್ತಕ್ಕಂಥ ಮಸಾಲವನ್ನು ಹಾಕ್ಕೊಳ್ಳೋಣ. ನೋಡಿ ಮಸಾಲ ಜಾಸ್ತಿ ರುಬ್ಲಿಲ್ಲ, ಒಂಥರ ತರಿಯಾಗಿ ರುಬ್ಬಿದ್ದೇವೆ. ಇದನ್ನೀಗ ಸ್ವಲ್ಪ ಮಿಕ್ಸ್ ಮಾಡಬೇಕು. ಆಗ ಡ್ರೈ ಫ್ರೈ ಮಾಡಿ ಇರ್ತಕ್ಕಂಥ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಿದ್ದೇವೆ. ನೋಡಿ ಫ್ರೈ ಮಾಡಿ ಆಯಿತು. ಇದಕ್ಕೀಗ ನಾವು ಬೇಯಿಸಿ ಆಲ್ರೆಡಿ ಇಟ್ಟಿದ್ದೇವಲ್ಲ ಏಡಿ, ಅದನ್ನು ಹಾಕ್ಕೊಳ್ಬೇಕು. ಬೇಯಿಸಿ ಇರ್ತಕ್ಕಂಥ ಏಡಿಯನ್ನು ಹಾಕ್ಕೊಳ್ತಿದ್ದೇವೆ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಬೇಯಲಿಕ್ಕೆ ಬಿಡೋಣ. ನೋಡ್ಬೋದು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ, ನೀರನ್ನು ಹಾಕಿ ಮಿಕ್ಸ್ ಮಾಡಿ ಆಯಿತು. ಇದಕ್ಕೀಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಇದಕ್ಕೆ ಆ್ಯಕ್ಚುಲಿ ನಾವು ಏಡಿಯನ್ನು ಬೇಯಿಸುವಾಗ ಉಪ್ಪನ್ನು ಹಾಕಿದ್ದೇವೆ. ಈಗ ರುಚಿ ನೋಡಿ ಬೇಕಾದರೆ ಮಾತ್ರ ಉಪ್ಪನ್ನು ಹಾಕ್ಕೊಳ್ಳಿ. ನಾನೀಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಿದ್ದೇನೆ ಮಸಾಲೆಗೆ ತಕ್ಕಷ್ಟು, ಯಾಕಂದರೆ ಏಡಿ ಬೇಯಿಸುವಾಗ ನಾವು ಉಪ್ಪನ್ನು ಹಾಕಿದ್ದೇವೆ. ಇದೀಗ ಒಂದು ಒಳ್ಳೆ ಕುದಿ ಬಂದರೆ ಆಯಿತು, ನಮ್ಮ ಮಡ್ ಕ್ರ್ಯಾಬ್ ಏಡಿ ಸುಕ್ಕ ರೆಡಿ ಆಗುತ್ತೆ. ಇದೀಗ ನೋಡಿ ಒಳ್ಳೆ ಕುದಿ ಬಂತು, ಇದು ಆಲ್ಮೋಸ್ಟ್ ರೆಡಿ ಆಯಿತು. ಇನ್ನೇನು ಫ್ಲೇಮನ್ನು ಆಫ್ ಮಾಡ್ಕೊಳ್ಬೇಕು. ಈ ಸಮಯದಲ್ಲಿ ಇದರ ಮೇಲೆ ಒಂದು ಅರ್ಧ ಚಮಚದಷ್ಟು ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿ ಫ್ಲೇಮನ್ನು ಆಫ್ ಮಾಡಿದರೆ ಆಯಿತು. ಏಡಿ ಸುಕ್ಕ ರೆಡಿ. ಎಸ್, ಏಡಿ ಸುಕ್ಕ ರೆಡಿ ಆಯಿತು. ಇದನ್ನೀಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ನಮ್ಮ ಇವತ್ತಿನ ಊಟ ರೆಡಿ. ಬಾಯ್ಲ್ಡ್ ರೈಸ್ ಜೊತೆಗೆ ದಾಲ್ ಸಾರು, ಅದ್ರ ಜೊತೆಗೆ ಮಡ್ ಕ್ರ್ಯಾಬ್ ಸುಕ್ಕ ಮಾಡಿದ್ದೇವೆ. ಸೊ ಬನ್ನಿ ಟೇಸ್ಟ್ ಮಾಡುವ, ಹೇಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬನ್ನಿ ಏಡಿ ಸುಕ್ಕ ಹೇಗಿದೆ ಅಂತ ಟ್ರೈ ಮಾಡೋಣ. ಅಮ್ಮ ತಿಂದ್ರಾ? ತಿಂದು ಅರ್ಧ ಊಟ ಆಯಿತು ನಮ್ಮದು. ನಾನು ಸ್ವಲ್ಪ ಲೇಟ್ ಕೂತದ್ದು ಊಟಕ್ಕೆ. ತುಂಬ ಮಾಂಸ ಉಂಟು. ಹೌದಾ? ಒಳ್ಳೆ ಟೇಸ್ಟ್ ಉಂಟು. ನೋಡಿ ಹೀಗಿದೆ. ಆಹಾ, ಒಳ್ಳೆ ಮಾಂಸ ಉಂಟು ನೋಡಿ ಇದರೊಳಗೆ. ನೈಸ್, ಒಳ್ಳೆಯದಾಗಿದೆ ಮಸಾಲ. ಥ್ಯಾಂಕ್ ಯು. ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ಹೇಗಿತ್ತಂತ ನಂಗೆ ತಿಳಿಸಿ. ಏಡಿ ಹಿಡಿಯೋದ್ರಿಂದ ಅದನ್ನು ತಂದು ಕ್ಲೀನ್ ಮಾಡಿ ಅಡುಗೆ ಮಾಡೋ ಫುಲ್ ವಿಡಿಯೋ ಹಾಕಿದ್ದೇನೆ. ಇಂಟ್ರೆಸ್ಟಿಂಗ್ ವಿಡಿಯೋಗಳ ಜೊತೆಗೆ ನಾನು
ಮಾತು ಮುಗಿಸೋಸಲ್ಲ ಅವರಿಗೆ ಏಡಿಗೆ ಅರಿತಾ ಉಂಟು ಅಲ್ಲಿ ಊಟ ಮಾಡಲಿಕ್ಕೆ. ಸೊ ಅಲ್ಲಿ ತನಕ ಹೆಲ್ದಿ ಆಗಿರಿ, ಸೇಫ್ ಆಗಿರಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಬಾಯ್ ಬಾಯ್.